ಮಂಜೇಶ್ವರ ಬ್ಲಾಕ್ ಪಂಚಾಯತ್ನಲ್ಲಿ ಅಭಿವೃದ್ಧಿಯ ಗುರಿಗಳೊಂದಿಗೆ ಒಂದು ಸೆಮಿನಾರ್ ಆಯೋಜಿಸಲಾಯಿತು. ಸೆಮಿನಾರ್ನಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳನ್ನು ವಿವರವಾಗಿ ಚರ್ಚಿಸಲಾಯಿತು. ಬ್ಲಾಕ್ ಆಡಳಿತ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ವಿವಿಧ ಕ್ಷೇತ್ರಗಳ ತಜ್ಞರು ಪಾಲ್ಗೊಂಡ ಸಮ್ಮೇಳನದಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ವ್ಯಾಪ್ತಿ ಪ್ರದೇಶಗಳ ಉತ್ತಮ ಅಭಿವೃದ್ಧಿ ಮಾರ್ಗಗಳ ಬಗ್ಗೆ ಸಲಹೆಗಳು ಮತ್ತು ಪರಿಹಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಕಾಸರಗೋಡು ಸಂಸದ ರಾಜಮೋಹನ್ ಉನ್ನಿತ್ತಾನ್ ಸೆಮಿನಾರ್ ಉದ್ಘಾಟನೆಯನ್ನು ನೆರವೇರಿಸಿದರು. ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಅನೀಫ್ ಪಿಕೆ ಅಧ್ಯಕ್ಷತೆ ವಹಿಸಿದರು. ರಂಜಿತ್ ಜೋರ್ಜಿ ಕರಡು ಯೋಜನೆಗಳನ್ನು ಪ್ರಸ್ತುತಪಡಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಬೀನಾ, ಸದಸ್ಯರುಗಳಾದ ಗೋಲ್ಡನ್ ರೆಹಮಾನ್, ಅಬ್ದುಲ್ ಹಮೀದ್, ಇಬ್ರಾಹಿಂ ಮುಂಡೆತಡ್ಕ ಮೊದಲಾದವರು ಸೆಮಿನಾರ್ಗೆ ಶುಭ ಹಾರೈಸಿ ಮಾತನಾಡಿದರು. ಶಂಸೀನಾ ಎ ಸ್ವಾಗತಿಸಿ ഗംഗാധരൻ ധന്യവാದ സല്ലിಸಿದರು. ചന്ദ്രബോസ് ഒരു ദേശീയ ആസൂത്രണ പ്ലാന് നമ്മുടെ രാജ്യത്ത് അവതരിപ്പിക്കും. അതാണ് രണ്ടാമത് നമ്മുടെ രാജ്യത്ത് ഇറങ്ങുന്ന ഒരു ആസൂത്രണത്തെ സംബന്ധിച്ചുള്ള ഒരു രേഖ എന്ന് പറയുന്നത് ഇന്ത്യൻ നാഷണൽ ആർമിയുടെ സ്ഥാപക നേതാവായിരുന്ന ശ്രീ സുഭാഷ് ചന്ദ്രബോസ് കൊണ്ടുവന്ന ആസൂത്രണത്തെക്കുറിച്ചുള്ള കാഴ്ചപ്പാടാണ്. അതിനുശേഷം 45-ൽ 8 വ്യവസായികൾ ചേർന്ന് നമ്മുടെ രാജ്യത്തെ ഒരു ആസൂത്രണത്തെക്കുറിച്ചൊരു കാഴ്ചപ്പാടുമായി രംഗത്ത് വന്നു. ബോംബെ പ്ലാൻ എന്ന പേരിൽ കൊണ്ടുവന്ന അത് നേടി രത്തൻ ടാറ്റ, അതുപോലെ തന്നെ ബിർള തുടങ്ങിയ 8 വ്യവസായികൾ. ആ 8 വ്യവസായികൾ അവരുടെ ആസൂത്രണത്തെക്കുറിച്ചുള്ള കാഴ്ചപ്പാടാണ് പ്ലാന്റ് എക്കോണമി എന്ന് പറഞ്ഞിട്ട്